ಕಳೆದ ಬಾರಿ ಚುನಾವಣೆಯಲ್ಲಿ ಹಾಲಿ ಸಚಿವ ಸುನಿಲ್ ಕುಮಾರ್ ಗೆಲುವನ್ನು ದಾಖಲಿಸಿದರು. ಸಮೀಪದ ಪ್ರತಿಸ್ಪರ್ಧಿ ಗೋಪಾಲ್ ಭಂಡಾರಿ ನಿಧನದ ಬಳಿಕ ಕಾಂಗ್ರೆಸ್ನಲ್ಲಿ ಸಮರ್ಥ ನಾಯಕರ ಕೊರತೆ ಎದ್ದು ಕಾಣ್ತಾ ಇದೆ. ಆದರೆ ಸುನಿಲ್ ಕುಮಾರ್ ನಾಗಾಲೋಟಕ್ಕೆ ಪ್ರಮೋದ್ ಮುತಾಲಿಕ್ ಸ್ಪರ್ಧೆ ಕೊಂಚ ಬ್ರೇಕ್ ಹಾಕಿದಂತಿದೆ. ಹಿಂದೂ ಪರ ಸಿದ್ಧಾಂತಗಳನ್ನು ಹೊಂದಿರುವ ಇಬ್ಬರು ನಾಯಕರು ಎದುರಾಳಿಗಳಾಗಿರೋದು ಈ ಬಾರಿ ವಿಧಾನಸಭಾ ಚುನಾವಣೆಯ ಸರ್ಪ್ರೈಸ್ ಫೈಟ್ ಆಗಿದೆ. ಕಳೆದ ಬಾರಿಯ ಬಲಾಬಲ ಹೇಗಿತ್ತು, ಈ ಬಾರಿಯ ಆಕಾಂಕ್ಷಿಗಳು ಹಾಗೂ ಸಂಭಾವ್ಯರು ಯಾರು, ಇಲ್ಲಿದೆ ಕಾರ್ಕಳದ ರೌಂಡ್ ಅಪ್ ಡೀಟೇಲ್ಸ್. ಸದ್ಯ ಕಾರ್ಕಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗಾದಿಗೆ ಬಹಳಷ್ಟು ಆಕಾಂಕ್ಷಿಗಳು. ಹೈಕಮಾಂಡ್ ಸ್ಥಳೀಯರಿಗೆ ಮಣೆ ಹಾಕುತ್ತಾ ಹೊಸ ಮುಖದ ಮೂಲಕ ಸುನಿಲ್ ಕುಮಾರ್ಗೆ ಪ್ರಬಲ ಸ್ಪರ್ಧೆ ನೀಡೋಕೆ ರೆಡಿ ಆಗುತ್ತಾ ಕಾದು ನೋಡಬೇಕು. ಇನ್ನೊಂದೆಡೆ ಸುನಿಲ್ ಕುಮಾರ್ ಮುತಾಲಿಕ್ ನೇರ ಫೈಟ್ ಖಂಡಿತನಾ ಅಥವಾ ಕೊನೆಗಳಿಗೆ ಕ್ಲೈಮ್ಯಾಕ್ಸ್ ಮ್ಯಾಚ್ ಏನಾದರೂ ನಡೆಯುತ್ತಾ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.